ಮನೆ ಅಂದಮೇಲೆ ಕೀಟಗಳ ಸಮಸ್ಯೆ ಸರ್ವೇ ಸಾಮಾನ್ಯ. ಆದರೆ ಇದು ಸಾಮಾನ್ಯ ಸಮಸ್ಯೆಯಂತೂ ಅಲ್ವೇ ಅಲ್ಲ. ಮನೆಗೆ ಕರೆಯದೆ ಬರುವ ಅತಿಥಿ ಅಂದ್ರೆ ಅದು ಜಿರಳೆ. ಇದನ್ನ ಮನೆಯಿಂದ ಹೊರಗಟ್ಟಿಸೋಕೆ ನಾವು ಮಾರುಕಟ್ಟೆಯಿಂದ ದುಬಾರಿ ಕೀಟನಾಶಕಗಳನ್ನ ತಂದು ಸಿಂಪಡಿಸ್ತೀವಿ. ಆದ್ರೆ ಈ ರೀತಿ ಬಳಸುವುದು ಅಷ್ಟೊಂದು ಸುರಕ್ಷಿತವಲ್ಲ. ಆದ್ರಿಂದ ಸುರಕ್ಷಿತವಲ್ಲದ ಈ ಕೀಟನಾಶಕಗಳನ್ನ ಹೊರಗಿಡಿ ಮತ್ತು ಜಿರಳೆಯನ್ನ ನಿಮ್ಮ ಮನೆಯಿಂದ ಹೊರಗಿಡಲು ಈ 100% ನೈಸರ್ಗಿಕ ವಿಧಾನಗಳನ್ನ ಪ್ರಯತ್ನಿಸಿ. ಮೊದಲಿಗೆ ಈ ಜಿರಳೆ ನಿಮ್ಮ ಮನೆಯೊಳಗೆ ನುಸುಳಲು ಮೂಲ ಕಾರಣ ಏನೆಂದು ತಿಳಿಯಿರಿ. ಹೆಚ್ಚಾಗಿ ಈ ಜಿರಳೆಗಳು ಅಡಗಲು ಆರಿಸಿಕೊಳ್ಳುವ ಪ್ರಿಯ ತಾಣವೆಂದರೆ ಅದು ಅಡುಗೆ ಮನೆ. ಅದರಲ್ಲೂ ಅಷ್ಟೇನು ಶುಚಿಯಾಗಿರದ ಸ್ಥಳಗಳಲ್ಲಿ ಹೆಚ್ಚಿರುತ್ತೆ. ಹಾಗಾಗಿ ನೀವು ನಿಮ್ಮ ಅಡುಗೆ ಕೋಣೆಯನ್ನ 3 ಹೊತ್ತು ಕ್ಲೀನ್ ಆಗಿ ಇಟ್ಟುಕೊಳ್ಳುವುದು ಅತಿ ಮುಖ್ಯ. ಅದೇ ರೀತಿ ಯಾವುದೇ ಅಳಿದುಳಿದ ಪದಾರ್ಥಗಳು ಅಡುಗೆ ಮನೆ ಕ್ಯಾಬಿನಲ್ಲಿ ಸಂಗ್ರಹಣೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಜಿರಳೆಯು ಅಡುಗೆ ಮನೆಯಲ್ಲಿರುವಂತಹ ಸಿಹಿ ಪದಾರ್ಥಗಳು, ಚೀಸ್ ಹಾಗೂ ಮಾಂಸಾಹಾರಿ ಪದಾರ್ಥಗಳಿಗೆ ಬಹುಬೇಗ ಆಕರ್ಷಿತವಾಗುತ್ತೆ. ಹಾಗಾಗಿ ಈ ಪದಾರ್ಥಗಳನ್ನ ಭದ್ರವಾಗಿ ಇಟ್ಟುಕೊಳ್ಳುವುದು ಉತ್ತಮ. ಇನ್ನು ಜಿರಳೆಗಳನ್ನ ಮನೆಯಿಂದ ಹೋಗಲಾಡಿಸೋಕೆ ಈ ಸರಳ ವಿಧಾನಗಳನ್ನ ಟ್ರೈ ಮಾಡಿ. ಬೇ ಲೀವ್ಸ್ ಅಥವಾ ಪಲಾವ್ ಎಲೆ. ಜಿರಳೆಗಳಿಗೆ ಈ ಪಲಾವ್ ಎಲೆಗಳು ಕಂಡ್ರೆ ಅಲರ್ಜಿ. ಈ ಎಲೆಗಳ ವಾಸನೆಗೆ ಜಿರಳೆಗಳು ಮೂರ್ಛೆ ಹೋಗಿ ಬಿಡುತ್ತವೆ. ಒಂದ್ ವೇಳೆ ಪಲಾವ್ ಎಲೆಗಳು ನಿಮ್ಮ ಬಳಿ ಇಲ್ಲ ಅಂತ ಆದ್ರೆ ಚಿಂತೆ ಬೇಡ. ನಿಮ್ಮ ಹತ್ತಿರದ ಯಾವುದೇ ದಿನಸಿ ಅಂಗಡಿಗಳಲ್ಲಿ ಪಲಾವ್ ಎಲೆಗಳು ಸಿಗುತ್ತವೆ. ಕಿಚನ್ ಕ್ಯಾಬಿನೆಟ್ಗಳಲ್ಲಿ ಜಿರಳೆಗಳು ಹೆಚ್ಚಾಗಿ ಓಡಾಡುವ ಸ್ಥಳಗಳಲ್ಲಿ ಈ ಎಲೆಗಳನ್ನ ಇಡಿ. ಜಿರಳೆಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತವೆ. ಲಿಂಬೆ ಹಣ್ಣು. ಒಂದು ಸ್ಪ್ರೇ ಬಾಟಲ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಅದಕ್ಕೆ ಲಿಂಬೆ ಹಣ್ಣಿನ 2 ಹೋಳುಗಳನ್ನಾಗಿ ಮಾಡಿ ರಸವನ್ನ ಅದರಲ್ಲಿ ಹಿಂಡಿ. ನಂತರ ಜಿರಳೆ ಓಡಾಡುವ ಸ್ಥಳಕ್ಕೆ ಸ್ಪ್ರೇ ಮಾಡಿದ್ರೆ ಜಿರಳೆಗಳು ಟಾಟಾ ಬಾಯ್ ಬಾಯ್ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟೇ ಅಲ್ಲದೆ ಇದು ರೂಮ್ ಫ್ರೆಶ್ನರ್ ಆಗಿಯೂ ಕೆಲಸ ಮಾಡುತ್ತೆ. ವಿನೆಗರ್ ವಿತ್ ಪೆಪ್ಪರ್ಮಿಂಟ್ ಆಯಿಲ್. ಇದು ಕೇವಲ ಜಿರಳೆ ಮಾತ್ರವಲ್ಲ, ಕೀಟ ತಿಗಣೆ ಎಲ್ಲದಕ್ಕೂ ರಾಮಬಾಣ. ಒಂದು ಮೀಡಿಯಂ ಸೈಜ್ ಸ್ಪ್ರೇ ಬಾಟಲ್ಗೆ ಸ್ವಲ್ಪ ವಿನೆಗರ್ ಹಾಗೂ 4-5 ಹನಿ ಪುದೀನದ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಕುಲುಕಿ. ನಂತರ ಅಡುಗೆ ಕೋಣೆ, ಬಾತ್ರೂಮ್ಗೆಲ್ಲ ಸ್ಪ್ರೇ ಮಾಡಿದ್ರೆ ಯಾವುದೇ ಕೀಟ ತಿಗಣೆಗಳ ಉಪದ್ರವವು ಮುಂದೆ ಇರೋದಿಲ್ಲ. ಆಯಿಲ್ ಅಥವಾ ಬೇವಿನ ಎಣ್ಣೆ. ಬೇವು ಮತ್ತು ಅದರ ಎಲೆಗಳು ಅನೇಕ ಸಮಸ್ಯೆಗಳಿಗೆ ರಾಮಬಾಣ. ಜಿರಳೆಗಳನ್ನ ಹೋಗಲಾಡಿಸೋಕೆ ಬೇವಿನ ಎಣ್ಣೆ ಅಥವಾ ಅದರ ಪುಡಿಯನ್ನ ಬಳಸಬಹುದು. ರಾತ್ರಿ ವೇಳೆ ಅಡುಗೆ ಮನೆಯಲ್ಲಿ ಮತ್ತು ಒದ್ದೆಯಾದ ಸ್ಥಳದಲ್ಲಿ ಬೇವಿನ ಎಣ್ಣೆ ಅಥವಾ ಅದರ ಪುಡಿ ಹಾಕಿದ್ರೆ ಜಿರಳೆಗಳು ಬರೋದಿಲ್ಲ. ಈ ಕ್ರಮವನ್ನ ದಿನನಿತ್ಯ ಮಾಡೋದ್ರಿಂದ ಜಿರಳೆ ಸಮಸ್ಯೆ ಕಡಿಮೆಯಾಗುತ್ತೆ. ಲವಂಗ. ಕಿಚನ್ ಡ್ರಾಯರ್ಗಳಲ್ಲಿ ಲವಂಗವನ್ನು ಇರಿಸಿದ್ರೂ ಜಿರಳೆಗಳು ಬರೋದಿಲ್ಲ. ಇದರ ವಾಸನೆಯಿಂದ ಜಿರಳೆಗಳು ಹೊರ ಹೋಗುತ್ತವೆ. ಅಷ್ಟೇ ಅಲ್ಲ, ವಾರಕ್ಕೊಮ್ಮೆ ಜಿರಳೆಗಳಿರುವ ಜಾಗದಲ್ಲಿ ಲವಂಗವನ್ನ ಇರಿಸಿದ್ರೂ ಕೀಟಗಳ ತೊಂದರೆಯನ್ನು ಕೂಡ ದೂರ ಮಾಡಬಹುದು.